ಭಾನುಮತಿ ಶೆಟ್ಟೀಸ್ ಕಿಚನಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಭಾನುಮತಿ. ನನ್ನ ಊರು ಮುಲ್ಕಿ, ಪಪ್ಪನ ಮನೆ, ಅಮ್ಮನ ಮನೆ ಕಟೀಲು, ನನ್ನ ಗಂಡನ ಮನೆ ಕುಂದಾಪುರ ಅಂದರೆ ಹಿಳಿಯಾನ. ನಾನು ಜರ್ಮನಿಯಲ್ಲಿದ್ದೇನೆ 36 ವರ್ಷದಿಂದ, ನನ್ನ ಗಂಡ ಮತ್ತು ಮಕ್ಕಳೊಟ್ಟಿಗೆ. ಹಾಗೆ ನಾನು ಒಂದು ತುಳು ಬ್ಲಾಗ್ ಶುರು ಮಾಡಿದ್ದೇನೆ. ನನ್ನ ಉದ್ದೇಶ ಮಕ್ಕಳು ನಮ್ಮ ಮಾತೃಭಾಷೆ ಮರಿಬಾರ್ದು ಅಂತ ಹೇಳಿ. ಹಾಗೆ ಸ್ವಲ್ಪ ಹೊರಗೆ ಹೋಗುವವರೆಲ್ಲ ಬೇಗ ಬೇಗ ಒಂದು ಅಡಿಗೆ ಮಾಡಲಿಕ್ಕೆ ಅಂತ ಹೇಳಿ ನಾನು ಒಂದು ಅಡಿಗೆ ಶುರು ಮಾಡಿದ್ದೇನೆ. ಅಂದರೆ ನಮ್ಮದು ರುಚಿ ಆದರೆ ಬೇಗ ಬೇಗ ಮಾಡಲಿಕ್ಕೆ ಅಂತ ಹೇಳಿ. ಅಂದರೆ ಹಾಗೆ ನಾನು ಎಣಿಸಿದೆ, ನಾನು ಕನ್ನಡದಲ್ಲಿ ಕೂಡ ಮಾಡಿ ತೋರಿಸ್ತೇನೆ ಅಂತೇಳಿ. ನನ್ನ ಗಂಡನ ಮನೆ ಕನ್ನಡ ಅಂದರೆ ಕುಂದಾಪುರ ಅಲ್ಲ, ಹಾಗೆ ನಾನು ಕನ್ನಡದಲ್ಲಿ ಕೂಡ ಮಾಡುವ ಅಂತ ಹೇಳಿ. ನಿಮಗೆಲ್ಲ ಇಷ್ಟ ಆದರೆ ಹೇಳಿ, ನನಗೆ ಕಮೆಂಟ್ ಬರೆಯಿರಿ. ನಾನು ಅಪೇಕ್ಷೆ ಮಾಡ್ತೇನೆ ನಿಮಗೆ ಖುಷಿ ಆಗ್ತದೆ ಅಂತ ಹೇಳಿ. ಹೀಗೆ ನನಗೆ ಪ್ರೋತ್ಸಾಹ ಮಾಡಿ. ಇವತ್ತು ನಾನು ತುಳುನಾಡಿನ ಅಂದರೆ ತುಳುನಾಡಿನ ಅಡಿಗೆ ಪುಂಡಿ ಅದನ್ನು ಹಿಡ್ಕೊಂಡು ಬಂದಿದ್ದೇನೆ ಕನ್ನಡ ನಾಡಿಗೆ. ನಾನು ಅಕ್ಕಿ 2 ಕಪ್ ಅಕ್ಕಿ ಮುಂಚಿನ ದಿವಸ ನೆನೆಸಿ ಹಾಕಿದ್ದೇನೆ. ಅಂದರೆ ನಾನು ಇಡ್ಲಿ ಅಕ್ಕಿ ತಗೊಂಡಿದ್ದೇನೆ, ಅದಕ್ಕೆ ಇಲ್ಲಿ ಅದೇ ಸಿಗ್ತದೆ. ಮತ್ತು 1/4 ಕಪ್ ಇದು ತೆಂಗಿನ ತುರಿ, ಮತ್ತು ರುಚಿಗೆ ತಕ್ಕ ಉಪ್ಪು. ಅದು ನಾನು ಹೇಳ್ತೇನೆ ಮತ್ತು ನಿಮಗೆ ಹೇಗೆ ಹಾಕೋದಂತೇಳಿ. ನಾನು ಈಗ ಇದು ತೊಳೆದ ಅಕ್ಕಿಯನ್ನು ಅಂದರೆ ನೆನೆಸಿ ತೊಳಿಬೇಕು, ಚೆನ್ನಾಗಿ ಮಾಡಿ ತೊಳಿಬೇಕು. ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ಕಡ್ದು ಬಿಟ್ಟೆ ನಾನು. ಅದೇ ಕಡ್ದು ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ತೆಕ್ಕೊಂಡಿದ್ದೇನೆ. ಅಂದರೆ 2 ಚಮಚ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಬೇಕು. ಯಾವ ಎಣ್ಣೆ ಕೂಡ ಆಗ್ತದೆ, ತೆಂಗಿನ ಎಣ್ಣೆ ಕೂಡ ಆಗ್ತದೆ. ಆದರೆ ಇದು ನಾವು ಅಡಿಗೆಗೆ ಯಾವುದು ಬಳಸ್ತೇವೆ ಅದೆಲ್ಲ. ಈಗ ನೋಡಿ, ನಾನು ಇದರಲ್ಲಿ ಪುಂಡಿ ಮಾಡ್ತೇನೆ. ಅದು ಇದು ಪಾತ್ರೆ ತೆಕ್ಕೊಂಡು ಅದರಲ್ಲಿ 1/2 ಲೀಟರ್ ನೀರು ಮತ್ತು ಪ್ರೆಷರ್ ಕುಕ್ಕರ್ ಉಂಟಲ್ಲ ಅದರದ್ದು ಇದು ಸಿಗ್ತದಲ್ಲ, ಅದನ್ನು ಇಟ್ಟಿದ್ದೇನೆ. ನಾನು ಇಡ್ಲಿ ಕೂಡ ಹೀಗೆ ಮಾಡ್ತೇನೆ. ಅಂದರೆ ಅದರ ಒಳಗೆ ಇದು ಸಣ್ಣ ಸಣ್ಣ ಇದು ಇಟ್ಟು ಇಡ್ಲಿ ಪಾತ್ರೆ ಇಟ್ಟು ಅದನ್ನು ಬಿಸಿ ಮಾಡ್ತೇನೆ. ಇಡ್ಲಿ ಒಳ್ಳೆಯದಾಗ್ತದೆ ಅದರಲ್ಲಿ. ಹಾಗೆ ಅಂದರೆ ಸುಲಭದಲ್ಲಿ ಕೆಲವರಿಗೆಲ್ಲ ಇರುವುದಿಲ್ಲಲ್ಲ, ಅದಕ್ಕೆ. ಈಗ ನಾನು ಇದರಲ್ಲಿ ಬಾಣಲೆಗೆ ಕಡ್ದು ಹಾಕಿದ ಇದನ್ನು ಹಾಕ್ತೇನೆ. ಮತ್ತು ಪುಂಡಿದ್ದು ಮಿಶ್ರಣ. ಹೌದು, ನಮ್ಮದು ಅಂದರೆ ಇವರು ಕುಂದಾಪುರ ಕನ್ನಡ ಮಾತಾಡೋದು ಮನೆಯಲ್ಲಿ, ಇವರ ಅಮ್ಮ ಮನೆಯವರೆಲ್ಲ. ನಾವು ಒಟ್ಟಿಗೆ ಆದರೆ ಶುದ್ಧ ಕನ್ನಡ, ಅಂದರೆ ನಾನು ತುಳು ಅಲ್ಲ ಹಾಗೆ. ಮತ್ತು ಇಲ್ಲಿ ನಾನು ತುಳು ಮಾತಾಡ್ತೇನೆ, ಕನ್ನಡ ಕೂಡ ಬರ್ತದೆ, ಹಾಗೇನಿಲ್ಲ. ಆದರೆ ಕುಂದಾಪುರ ಕನ್ನಡ ಅಂದರೆ ಪೂರ ಬರುವುದಿಲ್ಲ ನನಗೆ. ಹಾಗೆ ನಮ್ಮದು ಶಾಲೆಯಲ್ಲಿ ಶುದ್ಧ ಕನ್ನಡ ಅಲ್ಲ, ಅದರಿಂದಾಗಿ ಏನೂ ತೊಂದರೆ ಇಲ್ಲ. ಅದೇ ನನ್ನ ಮಗಳು 2 ವರ್ಷದಲ್ಲಿ ಅಲ್ಲಿ ಊರಿಗೆ ಬಂದದ್ದು, ಅವಳು ಕುಂದಾಪುರ ಕನ್ನಡ ಒಳ್ಳೆ ಮಾತಾಡ್ತೀವಿ. ಈಗ ನಾನು ಇದು ನೀರು ಉಂಟಲ್ಲ ಸ್ವಲ್ಪ ಅದನ್ನು ಚೊಳ್ಚಿ ಅದು ಹಾಕಬೇಕು. ಅಂದರೆ ಸ್ವಲ್ಪ ನೀರು ಬೇಕಾಗ್ತದೆ ಅದಕ್ಕೆ ಪುಂಡಿದ್ದು ಇದು. ಅಂದರೆ ಅದು ಎಣ್ಣೆಯಲ್ಲಿ ಮತ್ತು ನೀರಲ್ಲಿ ಇದಾಗಬೇಕು, ಅದು ಬೇಯಬೇಕು. ಹೌದು, ಅದು ಬೇಯಿಸಿ. ಈಗ ನಾವು ಸೇಮಿಗೆ ಕೂಡ ಹಾಗೆ ಮಾಡೋದು. ಅಕ್ಕಿ ಶಾವಿಗೆ ಉಂಟಲ್ಲ, ಇದೇ ರೀತಿ ಮಾಡೋದು ನಾನು. ಒಂದು ವ್ಯತ್ಯಾಸ ಅಂದರೆ ಇದು ಪುಂಡಿ, ಅದು ಶಾವಿಗೆ ಅಷ್ಟೇ. ಮತ್ತು ಎಲ್ಲ ಮಾಡಿ ಶಾವಿಗೆ ಒತ್ತಬೇಕು. ಇಲ್ಲಿ ನಾನು ಇದರಲ್ಲಿ ಚಕ್ಕುಲಿ ಇದರಲ್ಲಿ ಮಾಡ್ತೇನೆ. ನಾನು ಇನ್ನೊಮ್ಮೆ ನಿಮಗೆ ತೋರಿಸ್ತೇನೆ ಅದು ಹೇಗೆ ಮಾಡ್ತೇನೆ ಅಂತ ಹೇಳಿ. ಇದನ್ನೀಗ ಅದು ಎಲ್ಲ ಅಡಿಮೇಲೆ ಮಾಡಿ ಆಯಿತು. ಈಗ ತೆಗೆದಿಟ್ಟಿದ್ದೇನೆ ನಾನು. ಈಗ ಈ ಪಾತ್ರೆಯನ್ನು ಪುಂಡಿ ಬೇಯಿಸುವ ಪಾತ್ರೆಯನ್ನು ನಾನಲ್ಲಿಟ್ಟಿದ್ದೇನೆ. ನಾನು ಪುಂಡಿ ಅಂತ ಹೇಳ್ತೇನೆ ಯಾವಾಗಲೂ. ಒಂದು ಅಡಿಗೆದ್ದು ಹೆಸರು ಉಂಟಲ್ಲ ಅದೇ ಇರಬೇಕು, ಅದನ್ನು ಅನುವಾದ ಮಾಡಲಿಕ್ಕೆ ಹೋಗಬಾರ್ದು. ಅದರದ್ದು ಎಂತ ಹೇಳ್ತಾರಲ್ಲ, ಒರಿಜಿನಾಲಿಟಿ ಉಂಟಲ್ಲ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಹಾಗೆ. ಈಗ ನಾನು ಸ್ವಲ್ಪ ನೀರು ತೆಕ್ಕೊಂಡಿದ್ದೇನೆ. ಒಂದು ಕೈಯಲ್ಲಿ ಪಸೆ ಮಾಡಿಕೊಂಡು ಉಂಡೆ ಅಂದರೆ ಪುಂಡಿ ಗೊತ್ತುಂಟಲ್ಲ ನಿಮಗೆ ಹೇಗೆ ಮಾಡೋದು ಅಂತ. ಅದು ಬುಗುರಿಯ ಹಾಗೆ ಆಗಬೇಕು. ಅಂದರೆ ಜಸ್ಟ್ ಉಂಡೆ ಅಲ್ಲ, ಅದನ್ನು ಚೆಂದ ಮಾಡಿ ಅಂದರೆ ತಿರುಗಿಸಿ ಇದು ಒಂದು ಬುಗುರಿಯ ಹಾಗೆ, ಅಂದರೆ ಸ್ವಲ್ಪ ಮೇಲೆ ಉಬ್ಬಿನ ಹಾಗೆ ಬರಬೇಕು.
ಅದು ತುಂಬ ಚೆಂದ ಕಾಣ್ತದೆ. ಯಾವಾಗಲೂ ಅಡಿಗೆ ಪ್ರೀತಿಯಿಂದ ಮಾಡಬೇಕು, ಚೆಂದದಲ್ಲಿ ಮಾಡಬೇಕು ಅಂತ ಹೇಳಿ. ಅದು ಯಾವಾಗ ಅಡಿಗೆ ನಮ್ಮ ಅಮ್ಮ ಅಜ್ಜಿಯವರೆಲ್ಲ ಹಾಗೆ ಮಾಡ್ತಿದ್ದಲ್ಲ, ಅದು ತುಂಬ ಪ್ರೀತಿಯಿಂದ ನನ್ನ ಮಗಳಿಗೆ ನನ್ನ ಮಗನಿಗೆ ಅಂತ ಹೇಳಿ. ಹಾಗೆ ಅದರ ರುಚಿ ಕೂಡ ಹಾಗೆ. ಈಗ ಎಲ್ಲ ಆಯಿತು, ಪುಂಡಿ ಮಾಡಿ. ಹೌದು, ಲೆಕ್ಕ ಮಾಡಲಿಲ್ಲ ನಾನು. ಹೌದು, ಈಗ ನಾನು ಸ್ವಲ್ಪ ನೀರು ಕಡಿಮೆ ಆಯಿತು, ಸ್ವಲ್ಪ ಅದನ್ನು ನೀರು ಹಾಕುವ ಅದಕ್ಕೆ. ಅದೇ ನಾನು ಹೇಳಿದೆಲ್ಲ, ನಾನು ಇಲ್ಲಿ ಇದ್ದುಕೊಂಡು ಅಂದರೆ ನನಗೆ ಹೇಗೆ ಆಗ್ತದೆ ಅಂಥೇಳಿ ನಾನು ಅದಕ್ಕೆ ತೋರಿಸೋದು. ಈಗ ಪರದೇಶದಲ್ಲಿ ಇದ್ದಾರೆ ಮಕ್ಕಳೆಲ್ಲ, ಅಂದರೆ ಹೋದವರು, ಈಗಿನ ಜನಾಂಗ ಅಂದರೆ ಮನೆಯಿಂದ ಹೊರಗೆ ಹೋದರು, ಅವರಿಗೆ ಸ್ವಲ್ಪ ಮನೆಯ ರುಚಿಯಲ್ಲಿ ಬೇಗ ಮಾಡಲಿಕ್ಕೆ ಅಂಥೇಳಿ ನಾನು ಕಲಿಸೋದು. ಅದೇ ನಾನೇನು ಇದು ಅಡಿಗೆ ಇದಲ್ಲ, ಆದರೂ ನನಗೆ ಬಂದ ರೀತಿಯಲ್ಲಿ ನಾನು ಮಾಡುವ ರೀತಿ ನಾನು ಕಲಿಸ್ತೇನೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಕೈಗೆ. ನೋಡಿ ನಾನು ಹೀಗೆ ಹಾಕಿದೆಲ್ಲ, ಹಾಗೆ ಅದನ್ನು ಉಂಡೆ ಮಾಡಿ ಎಲ್ಲ ಹಾಕಬೇಕು. ಅದೇ ನಾನು ತುಳುವಲ್ಲಿ ಅಂದರೆ ತುಂಬ ಮಾತಾಡ್ತೇನೆ. ಅಂದರೆ ಮಕ್ಕಳಿಗೆ ತುಳು ಬರಬೇಕಂತೇಳಿ ಯಾವಾಗಲೂ ಭಾಷೆ ಕೇಳಿ ಬರಬೇಕು. ನಮ್ಮದು ಮಾತೃಭಾಷೆ ನಾವು ಯಾವಾಗಲೂ ಮರಿಬಾರ್ದು ಅಂಥೇಳಿ ನನ್ನದೊಂದು ಕಳಕಳಿ ಎಲ್ಲರಿಗೂ. ಖಾಲಿ ಈಗ ಇದೇ ನೋಡಿ ನಂದು ಪುಂಡಿ. ಇದು ಕೋಳಿ ತಾಳೊಟ್ಟಿಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ಕೋಳಿ ರಸದಲ್ಲಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಈಗ ವೆಜಿಟೇರಿಯನ್ ಇದಲ್ಲ, ಇದು ಕೂರ್ಮ ಅಂದರೆ ಸ್ವಲ್ಪ ರಸ ಆಗಬೇಕು. ಇದು ಬಟಾಟೆ ರಸ ಮಾಡಿ ತಿನ್ಬೋದು. ಆಯಿತು, ಪುಂಡಿ ಆಯಿತು. ನೋಡಿ ಎಷ್ಟು ಬೇಗ ಆಗ್ತದೆ. ಇದು ನಂದು ಬಾರ್ಬಿಕ್ಯೂ ಪಕಡು. ಹೌದು, ಇದು ಗಟ್ಟಿಯಾಗಿ ಒಳ್ಳೆ ರುಚಿ ಆಗ್ತದೆ. ಅಂದರೆ ಇಡ್ಲಿ ರೈಸ್ ತಗೊಳ್ಬೇಕು. ಅಂದರೆ ಹೇಳ್ತಾರಲ್ಲ, ಊರಲ್ಲಿ ಹೇಳ್ತಾರಲ್ಲ ಅರೆ ಇದು ಅರಬೊಳ ಅಂಥೇಳಿ ತುಳುವಲ್ಲಿ. ಹಾಗೆ ಆಯಿತು ಪುಂಡಿ. ನಾನು ಕೋಳಿ ರಸ ಮಾಡಿಟ್ಟಿದ್ದೇನೆ. ಹಾಗೆ ನಾನು ಕೋಳಿ ರಸ ಇನ್ನೊಮ್ಮೆ ಮಾಡಿ ತೋರಿಸ್ತೇನೆ. ಅದು ಬೇಗ ಮಾಡೋದು, ಅಂದರೆ ಊರಲ್ಲೆಲ್ಲ ಕಡ್ದೆಲ್ಲ ಹಾಗೆಲ್ಲ. ಇದು ನೋಡಿ ಹೀಗೆ ಕೋಳಿ ರಸದೊಟ್ಟಿಗೆ ನಮ್ಮ ಮಕ್ಕಳು ಅಡಿಗೆ ಕಲಿಬೇಕು, ಅಡಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ. ಆರೋಗ್ಯವಂತರಾಗಿರಿ, ಮಾಸ್ಕ್ ಹಾಕಿ, ಸಾಮಾಜಿಕ ಅಂತರ ಕಾಪಾಡಿ. ನಾನು ನಿಮ್ಮ ಭಾನುಮತಿ ಶೆಟ್ಟಿ.